ದೀಪಾವಳಿ ಲಕ್ಷ್ಮೀ ಪೂಜೆಯ ದಿನ ಚಿನ್ನಾಭರಣ ಖರೀದಿಸಿದರೆ ಅದೃಷ್ಟ ಎಂಬ ಮಾತಿದೆ. ಕಳೆದ 24 ವರ್ಷಗಳಿಂದ ಕಾರ್ಯಾಚರಿಸುತ್ತಿರುವ ಪುತ್ತೂರಿನ ಕೋರ್ಟ್ ರಸ್ತೆಯಲ್ಲಿರುವ ವಿಜಿತ್ ಜುವೆಲರ್ಸ್ ಪುತ್ತೂರಿನ ಅದೃಷ್ಟದ ಚಿನ್ನಾಭರಣ ಮಳಿಗೆ ಎಂದೇ ಗ್ರಾಹಕರ ಮನೆ ಮಾತಾಗಿದೆ. ಮಳಿಗೆಯಲ್ಲಿ 25ನೇ ವರ್ಷಕ್ಕೆ ಪಾದಾರ್ಪಣೆ ಮತ್ತು ದೀಪಾವಳಿ ಪ್ರಯುಕ್ತ ನವೆಂಬರ್ 13ರಂದು ಶ್ರೀ ಲಕ್ಷ್ಮೀ ಪೂಜೆ ನಡೆಯಿತು. ಕಳೆದ ಹಲವು ವರ್ಷಗಳಿಂದ ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾಗಿರುವ ವಿಜಿತ್ ಜುವೆಲರ್ಸ್ ಪ್ರಸ್ತುತ ವಿಸ್ತೃತ ಮಳಿಗೆಯಾಗಿ ವ್ಯವಹರಿಸುತ್ತಿದ್ದು ತನ್ನದೇ ಆದ ಗ್ರಾಹಕ ಬಳಗ ಹೊಂದಿದೆ. ಬೆಳಗ್ಗೆ ಶ್ರೀ ಲಕ್ಷ್ಮೀ ಪೂಜೆ ನಡೆಯಿತು. ವಿಶ್ವೇಶ್ವರ ಪುರೋಹಿತರು ಪೂಜಾ ಕಾರ್ಯಕ್ರಮ ನಡೆಸಿದರು. ಬಳಿಕ ಜುವೆಲರ್ಸ್ ಶೋರೂಮ್ ಗ್ರಾಹಕರಿಂದ ತುಂಬಿ ತುಳುಕಿದ್ದ ದೃಶ್ಯ ಕಂಡುಬಂತು. ಸಾಮಾನ್ಯವಾಗಿ ವಿಜಿತ್ ಜುವೆಲರ್ಸ್ ಸದಾ ಗ್ರಾಹಕರಿಂದ ತುಂಬಿರುವುದಾದರೂ ದೀಪಾವಳಿ ಪ್ರಯುಕ್ತ ಗ್ರಾಹಕರ ಸಂಖ್ಯೆ ಇನ್ನೂ ಹೆಚ್ಚಾಗಿತ್ತು. ಮುಳಿಯಾ ಜುವೆಲರ್ಸ್ನ ಮುಳಿಯಾ ಕೇಶವ್ ಪ್ರಸಾದ್, ಮುಳಿಯಾ ಕಾವೇರಮ್ಮ, ಕೃಷ್ಣ ಫ್ಲೈವುಡ್ನ ಭಾಮಿ ಜಗದೀಶ್ ಶೆಣೈ, ಡಿಸೈನರ್ ಯಶವಂತ್, ಸಾಂತಪ್ಪ ಪೂಜಾರಿ ಕಡಿಶ್ವಾಲ್ಯ, ಕೋರ್ಟ್ ರಸ್ತೆಯ ವಿವಿಧ ಜ್ಯುವೆಲರಿ ಮಳಿಗೆಗಳ ಮಾಲಕರು, ಸಿಬ್ಬಂದಿಗಳು ಶುಭ ಹಾರೈಸಿದರು. ಮಾಲಕರಾದ ಎ ಅಚ್ಯುತ ಆಚಾರ್ಯ ಅತಿಥಿ ಗಣ್ಯರು ಗ್ರಾಹಕರನ್ನು ಬರಮಾಡಿಕೊಂಡರು. ಲತಾ ಅಚ್ಯುತ ಆಚಾರ್ಯ, ವಿಜಿತ್ ಆಚಾರ್ಯ, ಸುಧೀರ್ ಆಚಾರ್ಯ, ವಿದ್ಯಾ ಸುಧೀರ್ ಆಚಾರ್ಯ, ಅನಿಕಾ ಆಚಾರ್ಯ, ನಿರಂಜನ್ ಆಚಾರ್ಯ, ವಿನಯ ನಿರಂಜನ್ ಆಚಾರ್ಯ, ಶೌರ್ಯ ಆಚಾರ್ಯ ಗ್ರಾಹಕರು ಮತ್ತು ಹಿತೈಷಿ ಬಂಧುಗಳನ್ನು ಸತ್ಕರಿಸಿದರು. ಸಿಬ್ಬಂದಿಗಳು ವಿವಿಧ ರೀತಿಯಲ್ಲಿ ಸಹಕರಿಸಿದರು. 10-15 ವರ್ಷದ ಬುಕ್ಕ ಬೇರ್ನ ಅಚ್ಯುತನ ಅಂಗಡಿ ಬತ್ತೊಂದು ಅಂಚನ ಬೇರ್ನ ಮಾಲ್ ಎಡ್ಡೆ ಮಾಲ್ ಹೇಳಿದಾರ ಇಂಕ್ಲು ಇಡಿಗೆ ಬರ್ಪಣೆ ಆಂಡ ಬುಕ್ಕ ಬೈತಿಗೆ ಪಾರಿ ಜೋಳ ಸೂಪರ್ ಮಾಲ್ ಬೇರ್ನ ಇಂಕ್ಲ ಒಂಜಿ ಊರ್ದಾರಲ್ಲ ಆ ಊರ್ದಾರ ಏನು ಹೇಳಿದಾರ ಇಂಕ್ಲು ಇಡಿಗೆ ಬರ್ಪಣ ಅಂಚ ಊರ್ದಾಗಲ ಅಂಗಡಿ ಸುಮಾರು ಉಂಡು ಆ ಸುಮಾರು ಅಂಗಡಿ ಇತ್ತನಲ್ಲ ಆರು ನಂಗೆ ಬೇರೆ ಮಾಲ್ ಎಡ್ಡೆ ಮಾಲ್ ಏನು ಹೇಳ್ತಾರೆ ಇಡಿಗೆ ಬರ್ತದಿಲ್ಲ ಇಂಕ್ಲ ಪುತ್ತೂರು ಬಾರಿ ಒಂಥ ಫೇಮಸ್ ಒಂಜಿ ಜ್ಯುವೆಲರ್ಸ್ ಇಂಕ್ಲು ಸುಮಾರು 10 ವರ್ಷ ಒಂಜಿ ಜಾಸ್ತಿ ಬರೋದಿಲ್ಲ ಪಾತ ಬಂಗಾರದ ಡಿಸೈನ್ ಆಡು ಅಕ್ನ ಸರ್ವಿಸ್ ಆಡು ಸೇವೆ ಭಾಳ ಒಂಜಿ ಇಂಕ್ಲಗೆ ಮನಸ್ಸು ಒಂಜಿ ಇಷ್ಟ ಆಪನಂಚಿನ ಉಂಟು ಅಂಚದು ಹೆಚ್ಚಿನ ಜನಗಳು ಇಡಿಗೆ ಬರ್ತಾರೆ ಬೊಕ್ಕ ಒಂಜಿ ಎಡ್ಡೆ ಪುದರ್ ಇತ್ತನ ಅಂದು ಇಂಕ್ಲಗೆ ಖುಷಿ ಉಂಡು ಇಡೆ ಬರ್ಪಡು ಬಂದು ವಿಜಿತ್ನ ಅಚ್ಯುತಣ್ಣನವರೊಂದು ಸುಮಾರು ವರ್ಷದಿಂದ ಪರಿಚಯ. ಅವರವರ ಸ್ವಂತ ಶ್ರಮದಲ್ಲಿ ತುಂಬ ಮೇಲೆ ಬಂದಿದ್ದಾರೆ. ಮುಂದೆ ಹೀಗೆ ಬರ್ತಾ ಇರಲಿ, ಅವರ ಮಕ್ಕಳಿಗೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತೇಳಿ ಶುಭ ಹಾರೈಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ. ಹ್ಯಾಪಿ ದೀಪಾವಳಿ. ನಮ್ಮ ವಿಜಿತ್ ಜ್ಯುವೆಲರ್ಸ್ ಸಂಸ್ಥೆ 26 ವರ್ಷದಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ ಮತ್ತು ಗ್ರಾಹಕರು ಸಹ ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹ ನೀಡುತ್ತಿದ್ದಾರೆ ಮತ್ತು ಇನ್ನೂ ಸಹ ನಮಗೆ ಒಳ್ಳೆ ರೀತಿಯಲ್ಲಿ ಗ್ರಾಹಕರು ಪ್ರೋತ್ಸಾಹ ನೀಡಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.